ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ ವಿಎಚ್ಪಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಅಲೋಕ್ ಕುಮಾರ್ ಅವರು ಅಯೋಧ್ಯೆ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳವು ಪ್ರಕರಣ ತೀವ್ರ ಆಘಾತವನ್ನ ತಂದಿದ್ದು, ಈ ಕುರಿತು ಪಾರದರ್ಶಕ ತನಿಖೆಗೆ ವಿಶ್ವ ಹಿಂದೂ ಪರಿಷತ್ ಸಂಪೂರ್ಣ ಮುಕ್ತವಾಗಿದೆ ಎಂದರು. ಪ್ರಕರಣದಲ್ಲಿ ಯಾವುದೇ ತಪ್ಪಿತಸ್ಥರನ್ನ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ವಿಚಾರ ಬೆಳಕಿಗೆ ಬಂದ ತಕ್ಷಣವೇ ಉನ್ನತ ಮಟ್ಟದ ತನಿಖೆಗೆ ವಿಎಚ್ಪಿ ಒತ್ತಾಯಿಸಿದ್ದು, ಸ್ವತಃ ಎಫ್ಐಆರ್ ದಾಖಲಿಸಿದೆ. ತನಿಖೆಗಾಗಿ ಎಸ್ಐಟಿ ರಚನೆಗೆ ಮನವಿಯನ್ನ ಮಾಡಲಾಗಿದ್ದು, ಈ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ನಿಕಟವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ತನಿಖೆಗೆ ಸಂಪೂರ್ಣ ಸಹಕಾರ ನೀಡಲು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಪಾರದರ್ಶಕವಾಗಿ ಹೆಜ್ಜೆಯನ್ನ ಇಟ್ಟಿದೆ. ಈ ಹಿನ್ನೆಲೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದ ಚಂಪತ್ ರಾಯ್ ಹಾಗೂ ಸದಸ್ಯರಾದ ಅನಿಲ್ ಮಿಶ್ರಾ ಅವರು ಸ್ವಯಂ ಪ್ರೇರಿತರಾಗಿ ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ನೀಡಿದ್ದಾರೆ. 2026ರ ಅಂತ್ಯದ ವೇಳೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗಲಿದೆ ಎಂದರು. ಭವಿಷ್ಯದಲ್ಲಿ ಇಂತಹ ಲೋಪಗಳು ಮರುಕಳಿಸದಂತೆ ತಡೆಯಲು ವೃತ್ತಿಪರ ದೇವಸ್ಥಾನ ಆಡಳಿತ ಅನುಭವವಿರುವ ಮುಖ್ಯ ನಿರ್ವಹಣಾಧಿಕಾರಿಯನ್ನ ನೇಮಕ ಮಾಡಲಾಗುವುದು. ಆಧುನಿಕ ತಂತ್ರಜ್ಞಾನ ಹಾಗೂ ಪಾರದರ್ಶಕ ಲೆಕ್ಕಪತ್ರ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತಿದೆ. ಸಿಇಒಗಳ ಹುದ್ದೆಗೆ ದೇಶದ ನಾನಾ ಭಾಗಗಳಿಂದ 5,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು, ಅವುಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. गहरी हाईएस्ट लेवल की इंक्वायरी होनी चाहिए. हमारी बात को ट्रस्ट ने मान करके और यूपी सरकार से एसआईटी के लिए कहा था. एसआईटी बन गई. जब अयोध्या आई तो ट्रस्ट के जनरल सेक्रेटरी वहाँ गए और कहा कि मैं महामंत्री हूँ, मेरे से शुरू होती है बात, आई एम प्रिपेयर्ड टू बी इंटेरोगेटेड बाय यू. आप मेरे से अपना इंटेरोगेशन शुरू करिए. जिस दिन प्रिलिमिनरी रिपोर्ट आई और उसकी कॉपी ट्रस्ट को मिली तो सरकार ने नहीं, अखिलेश यादव या राहुल गांधी ने नहीं, ट्रस्ट ने एफआईआर लिखाई थी. और जब ये कहा गया कि सुप्रीम कोर्ट जांच करे तो मैंने कहा था कि हमारे पास छुपाने को कुछ नहीं है, हम किसी को बचाना भी नहीं चाहते. सुप्रीम कोर्ट जांच को मॉनिटर करेगी तो वो क्रेडिबल जांच होगी, लोग विश्वास करेंगे. और सुप्रीम कोर्ट अब उसको मॉनिटर कर रही है. ಸಂಸತ್ ಭವನದ ಎದುರು ಸಾಧು ವೇಷ ಧರಿಸಿ ಸಂಸದ ಪಪ್ಪು ಯಾದವ್ ಹಾಗೂ ವಿಪಕ್ಷ ನಾಯಕರು ನಡೆಸಿದ ಚಡಾವ ಚೋರಿ ಪ್ರತಿಭಟನೆಯನ್ನ ವಿಎಚ್ಪಿ ಅಂತಾರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಅಲೋಕ್ ಕುಮಾರ್ ತೀವ್ರವಾಗಿ ಖಂಡಿಸಿದರು. ಭಗವ ವಸ್ತ್ರ ಮತ್ತು ಸಂತ ಸಮುದಾಯಕ್ಕೆ ಅಪಮಾನ ಎಸಗುವ ಮೂಲಕ ವಿಪಕ್ಷಗಳು ಮಿತಿ ಮೀರಿ ವರ್ತಿಸುತ್ತಿವೆ. ಆರಂಭದಿಂದಲೂ ಶ್ರೀರಾಮ ಮಂದಿರ ಹೋರಾಟವನ್ನ ವಿರೋಧಿಸುತ್ತಾ ಬಂದಿರುವ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷದ ನಾಯಕರು ಈಗ ಇಡೀ ಸಂತ ಸಮುದಾಯವನ್ನ ಚೋರಿ ಎಂದು ಬಿಂಬಿಸಲು ಯತ್ನಿಸುತ್ತಿದ್ದಾರೆ. ಸನಾತನ ಧರ್ಮ ಮತ್ತು ಸಂತರ ನಿಂದನೆಯನ್ನ ದೇಶದ ಜನರು ಗಮನಿಸುತ್ತಿದ್ದು, ಮುಂಬರುವ ಚುನಾವಣೆಗಳಲ್ಲಿ ಈ ರಾಜಕೀಯ ಪಕ್ಷಗಳಿಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ವೇಳೆ ಎಚ್ಕೆ ಪುರುಷೋತ್ತಮ್ ಮತ್ತು ಶರಣ್ ಪಂಪ್ವೆಲ್, ಭುಜಂಗ ಕುಲಾಲ್ ಮತ್ತಿತರರು ಉಪಸ್ಥಿತರಿದ್ದರು.